1936ರಲ್ಲಿ ಈಗಿನ ಉತ್ತರಾಖಂಡದಲ್ಲಿ ವನ್ಯಜೀವಿ ರಕ್ಷಣೆಗೆ ಬ್ರಿಟಿಷ್ ಸರ್ಕಾರವು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ರಚಿಸಿತು. ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನಗಳ ಆರಂಭಕ್ಕೆ ಅದು ನಾಂದಿ. ಈಗ ಜಮ್ಮು ಮತ್ತು ಕಾಶ್ಮೀರದಿಂದ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗಿದೆ ಲಡಾಖ್. ಇಲ್ಲಿನ ಹೆವಿಸ್ ನ್ಯಾಷನಲ್ ಪಾರ್ಕ್ ದೇಶದ ಅತಿದೊಡ್ಡ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಹಿಮ ಚಿಟ್ಟೆಹುಳಿ, ಟಿಬೆಟಿಯನ್ ತೋಳ, ಕೆಂಪು ನರಿ, ಏಷ್ಯಾದ ಐಬ್ಯಾಕ್ಸ್ ಇಲ್ಲಿನ ವಿಶೇಷ ಜೀವಿಗಳು. 1981ರಲ್ಲಿ ರಂಬಕ್ ಹಾಗೂ ಮಾರ್ಕಾ ಪ್ರದೇಶಗಳನ್ನು ಸೇರಿಸಿ ಈ ನ್ಯಾಷನಲ್ ಪಾರ್ಕ್ ರಚಿಸಲಾಗಿದೆ. ಬಹುತೇಕ ಮುಂಬೈ ನಗರ ಪ್ರದೇಶದೊಳಗಡೆ ಇರುವುದಾಗಿದೆ. ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್. ರಾಜಸ್ಥಾನದ ಡೆಸರ್ಟ್ ನ್ಯಾಷನಲ್ ಪಾರ್ಕ್, ಉತ್ತರಾಖಂಡದ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನ, ಅರುಣಾಚಲ ಪ್ರದೇಶ ನಮ್ಡಾಪ ನ್ಯಾಷನಲ್ ಪಾರ್ಕ್, ಕರ್ನಾಟಕದ ನಾಗರಹೊಳೆ ಮೊದಲಾದವು ದೇಶದ ಪ್ರಸಿದ್ಧ ರಾಷ್ಟ್ರೀಯ ಉದ್ಯಾನಗಳಾಗಿವೆ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nav Bharat Circle, Mangalore.